ಮಂಜೇಶ್ವರ ಕುಂಡುಕೊಳಕೆ ಬೀಚ್ನಲ್ಲಿರುವ ಸಮುದ್ರ ಕಿನಾರಿಯಲ್ಲಿ ಕುಟುಂಬದೊಂದಿಗೆ ಆಗಮಿಸುತ್ತಿರುವ ಅಪ್ರಾಪ್ತ ಬಾಲಕ ಹಾಗೂ ಬಾಲಕಿಯರು ಆಳ ಸಮುದ್ರಕ್ಕೆ ಇಳಿದು ಆಟವಾಡುತ್ತಿರುವ ದೃಶ್ಯಗಳು ಮಾಮೂಲಿಯಾಗಿದ್ದು ಇದು ಭಾರೀ ದುರಂತಕ್ಕೆ ಕಾರಣವಾಗಲಿರುವುದಾಗಿ ಇಲ್ಲಿಯ ಸ್ಥಳೀಯರು ಹೇಳುತ್ತಿದ್ದಾರೆ. ಮಾತ್ರವಲ್ಲದೆ ಇಲ್ಲಿಯ ಅಪಾಯಕಾರಿ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ವಾರಾಂತ್ಯದಲ್ಲಿ ಕುಟುಂಬದೊಂದಿಗೆ ಆಗಮಿಸುತ್ತಿರುವ ಬಾಲಕ ಬಾಲಕಿಯರ ಜೊತೆಗೆ ಮಹಿಳೆಯರು ಕೂಡ ಆಳವಾದ ಸಮುದ್ರಕ್ಕೆ ಇಳಿದು ಮೋಜು ಮಾಡುತ್ತಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿರುವುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ. ಈಗಾಗಲೇ ಈ ಪ್ರದೇಶದಲ್ಲಿ ಹಲವಾರು ಜೀವಗಳು ನೀರು ಪಾಲಾಗಿದ್ದು, ಈ ಬಗ್ಗೆ ಸ್ಥಳೀಯರು ಎಚ್ಚರಿಕೆಯನ್ನ ನೀಡಿದ್ರೂ ಲೆಕ್ಕಿಸದೆ ನೇರವಾಗಿ ಸಮುದ್ರಕ್ಕಿಳಿಯುತ್ತಿರುವುದಾಗಿ ದೂರಲಾಗಿದೆ. ಇಲ್ಲಿಯ ಸಮುದ್ರ ಕಿನಾರೆ ಅಪಾಯಕಾರಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬಿರುಗಾಳಿ ಮುಂಗಾರಿನ ಹಿನ್ನೆಲೆಯಲ್ಲಿ ಕುಂಡುಕೊಳಕೆ ಕಡಲ ಕಿನಾರಿಯಲ್ಲಿ ಅಲೆಗಳ ಅಬ್ಬರ ಬಿರುಸುಗೊಂಡಿದ್ರು. ಇದನ್ನು ಲೆಕ್ಕಿಸದೆ ಕೆಲವೊಂದು ಕುಟುಂಬಗಳು ಜೊತೆಯಾಗಿ ಕರೆತಂದ್ರು. ಮಕ್ಕಳು ಕೂಡ ಲೆಕ್ಕಿಸದೆ ಆಳ ಸಮುದ್ರಕ್ಕಿಳಿಯುತ್ತಿರುವುದಾಗಿ ಹೇಳಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಮಕ್ಕಳನ್ನ ಕರೆದುಕೊಂಡು ಬಂದವರು ಸಮುದ್ರದಲ್ಲಿ ಮೋಜು ಮಾಡುತ್ತಿದ್ರೆ, ಮತ್ತೊಂದು ಕಡೆ ಇವರ ಮಕ್ಕಳು ಸಮುದ್ರದ ಮಧ್ಯದಲ್ಲಿ ಆಟವಾಡುತ್ತಿರುವುದಾಗಿ ಪ್ರತ್ಯಕ್ಷದರ್ಶಿಗಳು ಹೇಳುತ್ತಿದ್ದಾರೆ. ವಾರಾಂತ್ಯದಲ್ಲಿ ಈ ಕಡಲ ಕಿನಾರೆಗೆ ಅತ್ಯಧಿಕ ಮಂದಿ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಸಮುದ್ರ ಪ್ರಕ್ಷುಬ್ಧತೆಯಿಂದ ಏನಾದರೂ ಅವಘಡ ಸಂಭವಿಸಿದ್ರು ಇಲ್ಲಿ ಯಾವುದೇ ಜೀವ ರಕ್ಷಕರು ಇಲ್ಲದಿರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಇಲಾಖೆ ಇದಕ್ಕೊಂದು ಕಡಿವಾಣ ಹಾಕುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಮಂಜೇಶ್ವರ ಕುಂಡುಕೊಳಕ ಎಂಬ ಪ್ರದೇಶಕ್ಕೆ ಸಮುದ್ರದಲ್ಲಿ ಬೀಚಿಗೆ ಬರ್ತಾರೆ. ಅಲ್ಲಿ ಹೆತ್ತವರು ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಮಕ್ಕಳು ನೀರಲ್ಲಿ ಸಮುದ್ರದ ಸುಳಿಯಲ್ಲಿ ಆಟ ಆಡ್ತಾ ಇರ್ತಾರೆ. ಅತ್ತ ಗಮನ ಹರಿಸುವುದಿಲ್ಲ. ಇದಕ್ಕೆ ಮೊದಲೊಂದು ಅನಾಹುತ ನಡೆದಿದೆ. ಮಂಜೇಶ್ವರದ ಇದೇ ಕುಂಡುಕೊಳಕ ಬೀಚಲ್ಲಿ ನಡೆದಂಥ ಅನಾಹುತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಒಬ್ಬ ಮುಳುಗಿದಂಥ ವಿಷಯ. ಇತ್ತ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು. ಇಲ್ಲದ್ರೆ ದೊಡ್ಡ ಒಂದು ಅನಾಹುತ ನಡೆಯುವಂತಹ ಸಾಧ್ಯತೆ ಇದೆ. ದಯವಿಟ್ಟು ಇಲ್ಲಿ ಅಧಿಕಾರಿಗಳು ಯಾರಾದರೂ ಗಮನ ಹರಿಸಿದರೆ ಅನಾಹುತವನ್ನು ತಪ್ಪಿಸಬಹುದಂತೇಳಿ ಅನಿಸಿಕೆ. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.